ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತಿಂಗಳ ಮಾಧ್ಯಮ ಸಂವಾದದ ಅಂಗವಾಗಿ ಉಡುಪಿ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜೆಪಿ ಗಂಗಾಧರ್ ಅವರೊಡನೆ ಸಂವಾದ ಕಾರ್ಯಕ್ರಮ ನಡೆಯಿತು। ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲೆಬೂರು ಅಧ್ಯಕ್ಷತೆ ವಹಿಸಿದ್ರು। ಕಾರ್ಯದರ್ಶಿ ನಜೀರ್ ಪಲ್ಯ, ಕೋಶಾಧಿಕಾರಿ ಉಮೇಶ್ ಮಾರ್ಪಳ್ಳಿ ಉಪಸ್ಥಿತರಿದ್ದರು। ಈ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಜೆಪಿ ಗಂಗಾಧರ್ ವಿವರಣೆಗಳನ್ನು ನೀಡಿದರು। ದ್ವಿಚಕ್ರ ವಾಹನ, ಲಘು ಮೋಟಾರ್ ವಾಹನ, ತ್ರಿಚಕ್ರ ವಾಹನ, ಸರಕು ವಾಹನ, ಸರಕು ವಾಹನದಲ್ಲಿ ಮನುಷ್ಯರನ್ನ ಸಾಗಾಟ ಮಾಡುವಂಥದ್ದು, ಮನುಷ್ಯನ ಒಂದು ಇದರಲ್ಲಿ ಸರಕುಗಳನ್ನು ಸಾಗಾಟ ಮಾಡುವಂಥದ್ದು, ಮತ್ತೆ ಬಸ್ಸುಗಳು ಮತ್ತೆ ಲಾರಿ, ಇವೆಲ್ಲವುಗಳನ್ನು ಏಕಕಾಲದಲ್ಲಿ ತಪಾಸಣೆ ಮಾಡುತ್ತಾ ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ ಈಗಾಗಲೇ ಈ ಸಾರಿಗೆಯಲ್ಲಿ ನಾವು ಸಿಕ್ಕಿರೋದು 12 ರಿಂದ 13 ಲಕ್ಷ